ನಮಸ್ಕಾರ ವೀಕ್ಷಕರೇ. ಎನೆಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನೆಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಇವತ್ತು ನಾವು ಕಿಡ್ನಿ ಮತ್ತು ಕಿಡ್ನಿಗೆ ಸಂಬಂಧಿತ ರೋಗ ಹಾಗೂ ಪರಿಹಾರದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕಿದ್ದೇವೆ. ಈ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಪ್ರೊಫೆಸರ್ ಅಂಡ್ HOD ಡಿಪಾರ್ಟ್ಮೆಂಟ್ ಆಫ್ ನೆಫ್ರಾಲಜಿಯ ಡಾಕ್ಟರ್ ಸಂತೋಷ್ ಪೈ BH ರವರಿದ್ದಾರೆ. ಹಾಗೆಯೇ ಹಾಸ್ಪಿಟಲ್ ರಿಲೇಷನ್ ಆಫೀಸರ್ ಅಂಡ್ ಟ್ರಾನ್ಸ್ಪ್ಲಾಂಟ್ ಅಂಡ್ ರೋಬೋಟಿಕ್ ಕೋಆರ್ಡಿನೇಟರ್ ಆಗಿರುವಂತಹ ಮಿಸ್ಟರ್ ನೆಲ್ವಿನ್ ನೆಲ್ಸನ್ ರವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಡಾಕ್ಟರ್, ಕಿಡ್ನಿ ರೋಗ ಲಕ್ಷಣಗಳೇನು ಮತ್ತು ಹೇಗೆ ಅದು ಕಂಡು ಬರ್ತದೆ ಅಂತ ಹೇಳುವಂಥದ್ದು? ನಾವು ಕಿಡ್ನಿಯ ರೋಗ ಲಕ್ಷಣಗಳು ಅಂತ ಹೇಳಿದ್ರೆ ನಾವು ಯೂಶಲಿ ಹೇಳಬೇಕಾದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಗ್ಗೆ ನಾವು ಹೇಳ್ತೇವೆ. ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ರೋಗ ಬಂದು ಅಟ್ಲೀಸ್ಟ್ 3 ತಿಂಗಳು ಜಾಸ್ತಿ ಆಗಿರ್ತದೆ. ಅದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಹಲವಾರು ಬಾರಿ ಪೇಷಂಟಿಗೆ ತಮಗೆ ಕಿಡ್ನಿ ವೈಫಲ್ಯ ಇದೆ ಅಂಥೇಳಿ ಗೊತ್ತೇ ಆಗೋದಿಲ್ಲ. ಬಟ್ ಹಾಗಂತೇಳಿ ಅವರಿಗೆ ಕೋಮಾರ್ಬಿಡ್ ಇಲ್ನೆಸ್ ಅಂತ ಹೇಳ್ತೇವೆ. ಅಂದರೆ ಕಿಡ್ನಿಗೆ ಡ್ಯಾಮೇಜ್ ಆಗುವಂತಹ ಹಲವಾರು ರೋಗಗಳು ಇರಬಹುದು. ಅದರಲ್ಲಿ ಮೇಯ್ನಾಗಿ ಟೈಪ್ 2 ಡಯಾಬಿಟೀಸ್ ಅಥವಾ ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳ್ತೇವೆ. ಅಂದರೆ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಅಥವಾ ಮೂತ್ರದಲ್ಲಿ ಕಲ್ಲಿನ ಕಾಯಿಲೆ, ಕಲ್ಲುಗಳು ಜಾಸ್ತಿ ಮಾಡಿ ಇದಾಗೋದು, ಅಥವಾ ಜನನದಿಂದ ಬಂದಿರುವಂಥ ಜೆನೆಟಿಕ್ ಡಿಸೀಸಸ್ ಲೈಕ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಇರ್ಬೋದು, ಅಥವಾ ನಾವೇನು ಹೇಳ್ತೇವೆ ಟ್ಯೂಬ್ಯುಲರ್ ಡಿಸೀಸಸ್, ಹಾಗೂ ಜನನ ಆದ ನಂತರ ಲೈಕ್ ಕ್ರಾನಿಕ್ ಗ್ಲಾಮ್ಯುಲೋನೆಫ್ರೈಟಿಸ್ ಅಥವಾ ಪೈಲೋನೆಫ್ರೈಟಿಸ್, ಇಂಥ ಹಲವಾರು ರೋಗಗಳು ಬಂದು ಕೆಲವರಿಗೆ ಗೊತ್ತೇ ಇರೋದಿಲ್ಲ ನಮಗೆ ಹೀಗೀಗ ಕಿಡ್ನಿ ವೈಫಲ್ಯ ಇದೆ ಅಂಥೇಳಿ. ಸಾಧಾರಣವಾಗಿ ಟೆಸ್ಟ್ ಮಾಡಬೇಕಾದ್ರೇ ಗೊತ್ತಾಗ್ಬೋದು. ಹಾಗಂತೇಳಿ ಕೆಲವೊಂದು ಲಕ್ಷಣಗಳು ಅಂದರೆ ಸಾಮಾನ್ಯವಾಗಿ ಕಾಲಲ್ಲಿ ನೀರು ಬರೋದು, ಅಂದರೆ ಕಾಲು ದಪ್ಪ ಆಗೋದು, ಅಥವಾ ಊಟ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ತೂಕ ಕಡಿಮೆ ಆಗೋದು, ಊಟ ನೋಡಿದ ಕೂಡಲೇ ವಾಂತಿ ಬಂದಾಗ ಆಗೋದು ಅಥವಾ ವಾಂತಿ ಬರೋದು, ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡಬೇಕಾದ್ರೆ ವಾಕರಿಕೆ ಮತ್ತು ವಾಂತಿ ಬರೋದು, ಹಾಗೂ ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ಸುಸ್ತು ಅಥವಾ ದಮ್ಮು ಕಟ್ಟೋದು, ಸೊ ನಡೆದ ಕೂಡಲೇ ಅವರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಇದಾಗೋದು, ಅದಾದ ನಂತರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇಷ್ಟವಿಲ್ಲದಿರೋದು, ಹಾಗೂ ಹೆಂಗಸರಲ್ಲಿ ಮುಟ್ಟು ಜಾಸ್ತಿ ಹೋಗೋದು ಅಥವಾ ಕಡಿಮೆ ಅಥವಾ ಆಗದೇ ಇರುವಂಥದ್ದು, ಸೆಕ್ಷುವಲ್ ಡಿಸ್ಫಂಕ್ಷನ್, ಹೀಗೆ ಹಲವಾರು ನಾನ್ ಸ್ಪೆಸಿಫಿಕ್ ಸಿಮ್ಟಮ್ಸಿಂದ ಬಳಲ್ಬೋದು. ಹಾಗಂತೇಳಿ ಕೆಲವರಿಗೆ ಸ್ಪೆಸಿಫಿಕ್ ಆಗಿ ಸಿಮ್ಟಮ್ಸ್ ಬರ್ತದೆ. ಅಂದರೆ ಮೂತ್ರ ಕಡಿಮೆ ಆಗಿ ಮೂತ್ರ ಬರದೇ ಇರೋದು, ಅಥವಾ BP ಜಾಸ್ತಿ ಆಗಿ ದಮ್ ಕಟ್ಟೋದು. ಸೊ ಆವಾಗ ನಾವು ಯೂಶಲಿ ಹಾಸ್ಪಿಟ್ಲಿಗೆ ಹೋದರೆ ವೆರಿ ಫ್ಯೂ ಟೆಸ್ಟ್ಸಲ್ಲೇ ನಮಗೆ ಗೊತ್ತಾಗ್ತದೆ ಇವರಿಗೆ ಕಿಡ್ನಿ ಡಿಸೀಸ್ ಇದೆ ಅಂತೇಳಿ. ಒಂದು ಯೂರಿನ್ ರುಟೀನ್ ಅಥವಾ ಯೂರಿನ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ, ರಕ್ತ ಹೋಗ್ತಾ ಇದೆಯಾ, ಅಥವಾ ಇನ್ಫೆಕ್ಷನ್ ಇದೆಯಾ, ಈ ಸಿಂಪಲ್ ಟೆಸ್ಟಲ್ಲಿ ಗೊತ್ತಾಗ್ತದೆ. ಒಂದು 40-50 ರೂಪಾಯಿ ಇರ್ಬೋದು ಈ ಮ್ಯಾಕ್ಸಿಮಮ್ ಈ ಡಿಪ್ಸ್ಟಿಕ್ ಯೂರಿನ್ ಟೆಸ್ಟಲ್ಲಿ. ಸೆಕೆಂಡ್, ನಾವು ರೀನಲ್ ಫಂಕ್ಷನ್ ಟೆಸ್ಟ್ ಅಂತೇಳಿ ಮಾಡ್ತೇವೆ. ಬ್ಲಡ್ ಯೂರಿಯಾ, ಸೀರಮ್ ಕ್ರಿಯಾಟಿನಿನ್ ಮತ್ತು ಎಲೆಕ್ಟ್ರೋಲೈಟ್ಸ್, ಸೋಡಿಯಂ, ಪೊಟ್ಯಾಷಿಯಮ್. ಇದರಲ್ಲಿ ಆಲ್ಮೋಸ್ಟ್ 70-80% ನಮ್ಗೆ ಗೊತ್ತಾಗ್ತದೆ ಇವರಿಗೆ ಕಿಡ್ನಿ ವೈಫಲ್ಯ ಇದೆ ಅಂತೇಳಿ, ಕ್ಯಾಲ್ಶಿಯಂ, ಫಾಸ್ಫರಸ್ ಎಲ್ಲ ಟೆಸ್ಟ್ ಮಾಡಿದಾಗ. ಅದಾದ ನಂತರ ನೆಕ್ಸ್ಟ್ ನಾವು ಮಾಡುವಂಥದ್ದು ಅಲ್ಟ್ರಾಸೌಂಡ್ ಎಬ್ಡಮನ್ ಅಂತೇಳಿ, ಅಂದರೆ ಸ್ಕ್ಯಾನ್, ನಾರ್ಮಲ್ ಸ್ಕ್ಯಾನ್. ಸೊ 2 ಕಿಡ್ನಿಯನ್ನು ನೋಡಿ, ಬ್ಲ್ಯಾಡರ್ ಅಥವಾ ಯುರೇಟರ್ ಅವೆಲ್ಲ ನೋಡಿ ಇವರಿಗೆ ಯಾವ ಥರ ಕಿಡ್ನಿ ಯಾವ ಸ್ಟೇಜಲ್ಲಿದೆ ಅಂತಲೇ ನಮ್ಗೆ ಗೊತ್ತಾಗ್ತದೆ. ಸೊ ಹಾಗೆ ನಾವು ಮ್ಯಾಕ್ಸಿಮಮ್ ಒಂದು ರಕ್ತ ಪರೀಕ್ಷೆ ಒಂದು 500 ರೂಪಾಯಿದು ಪ್ಲಸ್ ಒಂದು ಸ್ಕ್ಯಾನ್ ಪ್ರತಿ ಹಾಸ್ಪಿಟ್ಲಲ್ಲಿ ಒಂದೊಂದು ಇದಿರ್ತದೆ. ಇಷ್ಟರಲ್ಲೇ ನಮಗೆ ಇವರಿಗೆ ಕಿಡ್ನಿ ವೈಫಲ್ಯ ಇದೆ ಅಂತೇಳಿ ಗೊತ್ತಾಗ್ತದೆ. ಡಾಕ್ಟರ್, ಈಗ ಕಿಡ್ನಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಯಾವೆಲ್ಲ ಪ್ರಿಕಾಷನ್ಸ್ ಅಥವಾ ಮೆಷರ್ಸ್ ತಗೊಳ್ಬೇಕು ಅಂತ ಹೇಳಿ? ನೋಡಿ, ವೆರಿ ಇಂಪಾರ್ಟೆಂಟಾಗಿ ನಾವು ಟರ್ಷರಿ ಕೇರ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕಾದ್ರೆ ಆಲ್ರೆಡಿ 2 ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಸ್ ಸ್ಟೇಜಲ್ಲಿ ಬರ್ತಾರೆ. ನಾನೀಗ ಹೇಳಿದಾಗೆ ಅವರಿಗೆ ರೋಗ ಲಕ್ಷಣಗಳೇ ಗೊತ್ತಿರೋದಿಲ್ಲ. ಸೊ ನಾವು ಸರ್ ನಮ್ಗೆ ಮೊದಲೇ ಗೊತ್ತಿದ್ರೆ ನಾವು ಪ್ರಿಕಾಷನ್ ತೊಗೊಳ್ತಾ ಇದ್ವಲ್ಲ ಸರ್ ಅಂತ ಹೇಳ್ತಾರೆ. ಮೇಯ್ನ್ಲಿ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯಾವ್ ಅ ಹೆಲ್ತಿ ಲೈಫ್ ಸ್ಟೈಲ್. ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಧೂಮಪಾನ ಅಥವಾ ಇದು ಮದ್ಯಪಾನದ ಚಟ ಅದು ಕಂಪ್ಲೀಟಾಗಿ ಬಿಡಬೇಕು. ತಂಬಾಕು ಮತ್ತು ತಂಬಾಕು ರಿಲೇಟೆಡ್ ಪ್ರಾಡಕ್ಟ್ಸನ್ನು ಇದು ಮಾಡಲೇಬಾರದು. ದಟ್ ಈಸ್ ದ ಮೇನ್ ಒನ್ ಆಫ್ ದ ರೀಸನ್ ವೈ ವಿ ಆರ್ ಸೀಯಿಂಗ್ ಮೆನಿ ನಂಬರ್ ಆಫ್ ಇದು. ಹಾಗಂತೇಳಿ ನೆಕ್ಸ್ಟ್ ಫುಡ್ಡಲ್ಲಿ ಕೂಡ ಹ್ಯಾವ್ ಅ ಹೆಲ್ದಿ ಫುಡ್
nice cooked. Mainly try to have a home cooked food than going into fast food or all those things, or preservative ಇದ್ದ ಫುಡ್ಡನ್ನು ತೆಗೆದ ಬದಲು ಹೋಮ್ ಕುಕ್ಡ್ ಫುಡ್ ಈಸ್ ಮಚ್ ಮಚ್ ಬೆಟರ್. ಕಿಡ್ನಿ ಡಿಸೀಸ್ ಸ್ವಲ್ಪ ಆಲ್ರೆಡಿ ಬಂದಿದೆ ಅಂತ ಹೇಳಿದವರು ಅವರು ಪ್ರೋಟೀನನ್ನು ಸ್ವಲ್ಪ ಕಡಿಮೆ ತೊಗೊಳ್ಬೇಕಾಗ್ತದೆ. ಕಿಡ್ನಿ ಡಿಸೀಸ್ ಇಲ್ಲದವರು ನಾರ್ಮಲ್ ಪ್ರೋಟೀನನ್ನೇ ತೊಗೊಳ್ಬೋದು. ಕಿಡ್ನಿ ಡಿಸೀಸ್ ಇಲ್ಲದವರು ಚೆನ್ನಾಗಿ ನೀರು ಕುಡಿಬೇಕಾಗ್ತದೆ, ಯಾಕಂದರೆ ಇಟ್ ಫ್ಲಶಸ್ ದ ಹೋಲ್ ಸಿಸ್ಟಮ್. ಅದೇ ಕಿಡ್ನಿ ಡಿಸೀಸ್ ಸ್ಟಾರ್ಟ್ ಆಗಿದೆ, ಕ್ರಿಯಾಟಿನಿನ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದವರು ನೀರಿನ ಅಂಶ ಸ್ವಲ್ಪ ಕಡಿಮೆ ತೊಗೊಳ್ಬೇಕಾಗ್ತದೆ. ಇದಕ್ಕೆಲ್ಲದಕ್ಕೂ ಬೆಟರ್ ಈಸ್ ಯು ಮೀಟ್ ಯುವರ್ ನೆಫ್ರಾಲಜಿಸ್ಟ್. ಅವ್ರು ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ ಹೇಗೆ ನೀವು ಯಾವ ಸ್ಟೇಜಲ್ಲಿದ್ದೀರಾ, ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹೇಗಂತ ಹೇಳಿದ್ರೆ ಕಿಡ್ನಿ ಡಿಸೀಸ್ ಹೇಗಿದೆ ಅಥವಾ ಇಲ್ವಾ ಅಂತ ಗೊತ್ತಿರೋದಿಲ್ಲ. ಪಕ್ಕದ ಮನೆಯವರು ಹೇಳ್ತಾರೆ ಚೆನ್ನಾಗಿ ನೀರು ಕುಡೀರಿ ಅಂತೇಳಿ. ಸೊ ದಟ್ ಈಸ್ ಅ ವೆರಿ ರಾಂಗ್ ಮೆಸೇಜ್. ಆಲ್ರೆಡಿ ಹೈ ಅಲ್ಲ ಮೀನ್ಸ್ ಲಾಸ್ಟ್ ಸ್ಟೇಜಲ್ಲಿ ಅಥವಾ CKD4 ಸ್ಟೇಜಲ್ಲಿ ಇದ್ದವ್ರು ಚೆನ್ನಾಗಿ ನೀರು ಕುಡಿದ್ರೆ ಡೈರೆಕ್ಟ್ ಹಾಸ್ಪಿಟ್ಲ್ ಡಯಾಲಿಸಿಸ್ಗೆ ಬರಬೇಕಾಗ್ತದೆ. ಸೊ ಬೆಟರ್ ಯು ಮೀಟ್ ಯುವರ್ ನೆಫ್ರಾಲಜಿಸ್ಟ್ ಆರ್ ಅ ಫಿಸಿಷಿಯನ್. ಹಿ ವಿಲ್ ಟೆಲ್ ಯು ದ ಬೆಸ್ಟ್, ನೀವು ಹೇಗೆ ಇದು ಮಾಡಬೇಕು ಅಂತೇಳಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ಪ್ರಿಕಾಷನ್ಸ್ ಯು ಕ್ಯಾನ್ ಟೇಕ್. ಡೂ ರೆಗ್ಯುಲರ್ ಟೆಸ್ಟ್, ಫುಡ್, ವಾಟರ್ ಆ್ಯಂಡ್ ಮೀಟ್ ಅ ರೆಗ್ಯುಲರ್ ಫಿಸಿಷಿಯನ್. ಎಸ್ ಡಾಕ್ಟರ್, ಈಗ ಆರ್ಗನ್ ಡೊನೇಷನ್ಸ್ ಬಗ್ಗೆ ಎಲ್ಲ ನಾವು ಕೇಳ್ತಾ ಇರ್ತೀವಿ, ಮೋಸ್ಟ್ಲಿ ಡೆತ್ ಆದಮೇಲೆ ಆರ್ಗನ್ ಡೊನೇಷನ್ ಮಾಡೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ, ಹೆಚ್ಚಿನ ಮಾಹಿತಿ ನೀಡ್ಬೋದಾ? ಡೆತ್ ಆಗಿದಂದರೆ ಈಗ ಪೇಷಂಟಿಗೆ ಸಪೋಸ್ ಡೆತ್ ಆಗಿದವರಿಗೆ ಎಲ್ಲ ಆರ್ಗನ್ಸ್ ತೆಗಿಲಿಕ್ಕೆ ಆಗೋದಿಲ್ಲ. ಯು ಕ್ಯಾನ್ ಟೇಕ್ ಓನ್ಲಿ ದ ಕಾರ್ನಿಯಾ. ಓಕೆ, ಸೊ ದ ಪೇಷಂಟ್ ಗಾಟ್ ಬ್ರೈನ್ ಡೆಡ್ ಆಗಿದಂದರೆ ಮಾತ್ರ ಆರ್ಗನ್ಸ್ ಎಲ್ಲ ಫಂಕ್ಷನ್ ಉಂಡಂದರೆ ವಿತ್ ದ ಸರ್ಟಿಫಿಕೇಟ್ ಆಫ್ ದ ಕನ್ಸರ್ನ್ ಟೀಮ್ ಡಾಕ್ಟರ್ಸ್, ಹಾಗೆಂದರೆ ಮಾತ್ರ ಆರ್ಗನ್ ಡೊನೇಷನಿಗೆ ಮುಂದೆ ಹೋಗ್ಬೋದು. ಸೊ ಎಕ್ಸಾಂಪಲ್ ಪೇಷಂಟ್ ರೋಡ್ ಆಕ್ಸಿಡೆಂಟಲ್ಲಿ, RTA ರೋಡ್ ಟ್ರಾನ್ಸ್ಪೋರ್ಟ್ ಆಕ್ಸಿಡೆಂಟಲ್ಲಿ, ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಬ್ರೈನ್ ಡೆಡ್ ಆಗಿದೆ, ಆರ್ ಸ್ಟ್ರೋಕ್ ಆಗಿ ಬ್ರೈನ್ ಡೆಡ್ ಆಗಿದೆ, ಬಟ್ ಆಲ್ ಅದರ್ ಆರ್ಗನ್ಸ್ ಆರ್ ಫಂಕ್ಷನಿಂಗ್ ವೆಲ್. ಹಾಗೆ ಒಂದು ಇಂಟೆನ್ಸಿವಿಸ್ಟಿಗೆ ಗೊತ್ತಾಗ್ತದೆ, ಬಿಕಾಸ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ಬಿ ಇನ್ ದ ICU. ಹಾಗೆ ನಮ್ಮದರಲ್ಲಿ ಎನಪೋಯದಲ್ಲಿ ವಿ ಹ್ಯಾವ್ ಎ ಡೆಡಿಕೇಟೆಡ್ ಟೀಮ್. ಸೊ immediately that matter will inform to the team members and we will be starting mobilizing the patient. The doctors will mobilize the patient. I mean, ಈಗ ಕ್ರಿಯಾಟಿನ್ ಜಾಸ್ತಿ ಆಗಬಾರ್ದು, ಬ್ಲಡ್ ಪ್ರೆಷರ್ ಎಲ್ಲ ಹೋಗಬಾರ್ದು, ಬಿಕಾಸ್ that is a potential candidate for organ donation. Then after that, the coordinator and the grief counselor, we will be approaching to the family members. ಅವರಿಗೆ ಹೇಳ್ಕೊಡೋದು, ಎಲ್ಲ ಅವರಿಗೆ ಗೊತ್ತಿಲ್ಲ ಮುಂದೆ ಬರಲಿಕ್ಕೆ, ಬಿಕಾಸ್ the time is so crucial. ಓಕೆ, ಗೊತ್ತಾಗ್ತದಲ್ಲ ನಾವು ICUದ ಮುಂದೆ ಹೇಗೆ ನಿಲ್ಲುವಾಗ ಆರ್ಗನ್ ಡೊನೇಷನ್, ಆರ್ಗನ್ಸ್ ಕೊಡೋದು, ಅವ್ರ ಪೇಷಂಟ್ದ ಬಗ್ಗೆ ನೋಡೋದು ಅಂತ. ಸೊ ವಿ ವಿಲ್ ಬಿ ಸ್ಲಾಲಿ ಅಪ್ರೋಚಿಂಗ್ ಆ್ಯಂಡ್ ಟ್ರೈ ಟು ಎಜುಕೇಟ್ ದಮ್ ರಿಗಾರ್ಡಿಂಗ್ ಆರ್ಗನ್ ಡೊನೇಷನ್ದ ಬಗ್ಗೆ. ದೆನ್ ಎವ್ರಿಥಿಂಗ್ ಗೋಸ್ ವೆಲ್. ಫಸ್ಟ್ ವಿ ವಿಲ್ ಬಿ ಇನ್ಫಾರ್ಮಿಂಗ್ ಟು ದಿ ಜೀವ ಸಾರ್ಥಕತೆ. ಐ ಆಲ್ರೆಡಿ ಟೋಲ್ಡ್ ಯು ದಟ್ ಗೌರ್ಮೆಂಟ್ ಆಫ್ ಅಥಾರಿಟಿ. ದೆನ್ ಅಲ್ಲಿಂದ ನಮಗೆ ವಿ ಹ್ಯಾವ್ ಇಟ್ ಈಸ್ ಕಾಲ್ಡ್ SOTO. ವಿ ಹ್ಯಾವ್ ಎ ಡೆಡಿಕೇಟೆಡ್ ಟೀಮ್ ಹಿಯರ್ ಇನ್ Mangalore. So we will be informing them and they will come and evaluate the patient and they will be speaking about the family have come up with the organ donation. ಅದು ಎಲ್ಲ ಕನ್ಸೆಂಟ್ ತಗೊಳ್ಳಿಕ್ಕೆ ಎಲ್ಲ ಮುಂದೆ ಬರ್ತದೆ ಅವರು. ಅದು ಆಮೇಲೆ ಮಾತ್ರ ಇನಿಷಿಯಲ್ ಪ್ರಾಸೆಸಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ವಿತಿನ್ ಎ ಡೇ ಇಟ್ ಮೇ ನಾಟ್ ಹ್ಯಾಪನ್. ಇಟ್ ಈಸ್ ಅ ಲಾಂಗ್ ಪ್ರಾಸೆಸ್. ಪೇಷಂಟಿಗೆ ಮೊಬಿಲೈಸ್ ಮಾಡಬೇಕು, ಫ್ಯಾಮಿಲಿ ಕನ್ಸೆಂಟ್ ವಿ ನೀಡ್ ಟು ಟೇಕ್. If it is an RTA, police clearance, all these things, it will be done by our hospital authority. So these are the technical process. ಡಾಕ್ಟರ್, ಈಗ ಬ್ರೈನ್ ಡೆತ್ ಅಂದರೆ ಏನು ಅಂತ ಹೇಳಿ. ಇವಿನ್ ಅವ್ರು ಹೇಳಿದಾಗೆ ಬ್ರೈನ್ ಡೆತ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮಗೆ ಮೆದುಳು ನಿಷ್ಕ್ರಿಯವಾಗಿರ್ತದೆ. ಮೇನ್ ನಮ್ಗೆ ಬದುಕಲಿಕ್ಕೆ ಮೆದುಳು ಭಾಳ ಇಂಪಾರ್ಟೆಂಟ್. ಸೊ ಮೆದುಳು ನಿಷ್ಕ್ರಿಯವಾದರೂ ಕೂಡ ನಮ್ಮ ಹೃದಯ, ಲಿವರ್, ಕಿಡ್ನಿ ಮತ್ತೆಲ್ಲ ಅಂಗಾಂಗಗಳು ಕೆಲಸ ಮಾಡ್ತಾ ಇರ್ತದೆ. ಇದು ಮೇಯ್ನ್ಲಿ ಆಗುವಂಥದ್ದು ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಲ್ಲಿ ತಲೆ ಏಟು ಬಿದ್ದು ನಾವು ಹಾಸ್ಪಿಟ್ಲಿಗೆ ಹೋದ ಕೂಡಲೇ ಟು ಸೇವ್ ಲೈಫ್ ವಾಟ್ ವಿ ಡೂ ಈಸ್ ನಾವು ವೆಂಟಿಲೇಟರ್ ಮೇಲೆ ಹಾಕ್ತೇವೆ ಪೇಷಂಟ್ನ. ಸೊ ಅದು ಮತ್ತು ಮದ್ದುಗಳನ್ನೆಲ್ಲ ಕೊಡಬೇಕಾದ್ರೆ ಹಾರ್ಟ್, ಕಿಡ್ನಿ ಅದೆಲ್ಲ ಮೂತ್ರ ಬರ್ತಾ ಇರ್ತದೆ, ಹಾರ್ಟ್ ಬಡಿತಾ ಇರ್ತದೆ. ಬಟ್ ನಾವು ಮತ್ತೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ಕಂಪ್ಲೀಟ್ ಮೆದುಳು ಇನ್ನೂ ಅವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು 2-3 ದಿನ ಹಾಗೆ ಬಿಟ್ಟರೆ ಕಂಪ್ಲೀಟ್ ಈ ಹಾರ್ಟ್ ಕೂಡ ಸ್ಟಾಪ್ ಆಗ್ತದೆ, ಲಂಗ್ಸ್ ಆಲ್ಸೋ ಸ್ಟಾಪ್, ಎವ್ರಿಥಿಂಗ್ ವಿಲ್ ಸ್ಟಾಪ್ ಆ್ಯಂಡ್ ಬಾಡಿ ಸ್ಟಾರ್ಟ್ಸ್ ಡಿಕಂಪೋಸಿಂಗ್.
ಇದಕ್ಕೆ ಹಲವಾರು ಟೆಸ್ಟ್ಗಳಿರ್ತವೆ, ಅಂದರೆ ನಾವು ಕ್ಲಿನಿಕಲಿ ಪ್ಲಸ್ ಇಮೇಜಿಂಗ್ ಮತ್ತು ಇದು ಮೇನ್ಲಿ ನ್ಯೂರಾಲಜಿಸ್ಟ್ ಅಂದರೆ ಟ್ರಾನ್ಸ್ಪ್ಲಾಂಟ್ ಟೀಮಲ್ಲಿ ಇಲ್ಲದವರು, ನ್ಯೂರಾಲಜಿಸ್ಟ್ ಅವ್ರ ನ್ಯೂರೋಸರ್ಜರ್ ಅವ್ರ ಇಂಟೆನ್ಸಿವಿಸ್ಟ್ ಅವ್ರು ಟೆಸ್ಟ್ ಮಾಡಿ ಫಸ್ಟ್ ಒಂದು ಕಾಲ್ ಅಂತ ಹೇಳ್ತೇವೆ ನಾವು. ಅದಾದ ನಂತರ 6 ಗಂಟೆ ನಂತರಕ್ಕೂ ಬೇರೆ ಹಾಸ್ಪಿಟ್ಲಿಂದ ಅಥವಾ ಜೀವನ ಸಾರ್ಥಕತೆ ಅವರು ನಾಮಿನೇಟ್ ಮಾಡಿದ ಬೇರೆ ಡಾಕ್ಟ್ರುಗಳಿಂದ, ನಮ್ಮ ಹಾಸ್ಪಿಟ್ಲಲ್ಲಿ ಇರಬಾರ್ದು ಅವ್ರು ಬಂದು ಮತ್ತೆ ಅದೆಲ್ಲ ಟೆಸ್ಟ್ಗಳನ್ನ ಮಾಡಿ ನೋಡ್ತಾರೆ. ಈ ಪೇಷಂಟ್ ಇನ್ನೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಮೆದುಳು ನಿಷ್ಕ್ರಿಯವಾಗಿದೆ ಅಂತ ಹೇಳಿದ ನಂತರವೇ ಅದನ್ನು ಬ್ರೈನ್ ಡೆಡ್ ಅಂತೇಳಿ ಸರ್ಟಿಫೈ ಮಾಡ್ತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಬ್ರೈನ್ ಡೆಡ್. ಎಸ್ ಡಾಕ್ಟರ್, ಈ ಕಿಡ್ನಿ ಮತ್ತು ಕಿಡ್ನಿ ಸಂಬಂಧಿತ ರೋಗಗಳಿಗೆ ನಿಮ್ಮ ಹಾಸ್ಪಿಟಲಲ್ಲಿ ಯಾವೆಲ್ಲ ಫ್ಯಾಸಿಲಿಟೀಸ್ಗಳು ಇದೆ ಅಂತ ಹೇಳುವಂಥದ್ದು? We have a dedicated dialysis unit with high quality services ಅಲ್ಲಿ 24 hours it's ರನ್ ಆಗ್ತಾ ಉಂಟು ನಮ್ಮದರಲ್ಲಿ. ದೆನ್ ವಿ ಹ್ಯಾವ್ ಸ್ಟಾನ್ ಕ್ಲಿನಿಕ್, ಯೂರಾಲಜಿ ಸರ್ವಿಸಲ್ಲಿ ಹೋಗುವಾಗ ಕಿಡ್ನಿದರಲ್ಲಿ ಸ್ಟಾನ್ ಸರ್ವಿಸಸ್. ವಿ ಹ್ಯಾವ್ ಅಡ್ವಾನ್ಸ್ಡ್ ಫೆಸಿಲಿಟಿ ಫಾರ್ ಲ್ಯಾಪ್ರೋಸ್ಕೋಪಿ ಆ್ಯಂಡ್ robotics ಸರ್ಜರಿ. ಸೊ ದ್ಯಾಟ್ ಈಗ ನವೇಡೇಸ್ earlier times ಏನಂದರೆ ದಿ ಕಿಡ್ನಿಯಲ್ಲಿ ಇಫ್ ಇಟ್ ಈಸ್ ಎ ಕ್ಯಾನ್ಸರ್ ಫೌಂಡ್ ಇನ್ ದ ಕಿಡ್ನಿ ಟೋಟಲಿ ತೆಗಿಬೇಕಾಗ್ತದೆ earlier timesಲ್ಲಿ. Now the advanced technology has come up with laparoscopy and robotic surgery. Only the tumor can take out and remaining kidney will be functioning. ಆ ಥರ ಟೆಕ್ನಾಲಜಿ ಆಗಿ ಬಂದಿದ್ದಾರೆ. ಸೊ robotic surgery is doing good job in our hospital. ಮತ್ತು we have a dedicated cancer center. So and upcoming Tata center also it's coming up ನಮ್ಮದರಲ್ಲಿ ಹಾಸ್ಪಿಟಲಲ್ಲಿ. ದೆನ್ ಆಂಡ್ರಾಲಜಿ, IVF, all these related nephro urology services are doing very well in our hospital. ಮತ್ತು ಪೇಷಂಟಿಗೋಸ್ಕರ ಅಂದರೆ ವಿ ಹ್ಯಾವ್ ವೇರಿಯಸ್ ಟೈಪ್ಸ್ ಆಫ್ ಸ್ಕೀಮ್ಸ್. ಸೊ ಎಕ್ಸಾಂಪಲ್ ವಿ ಎಂಟರ್ಟೈನ್ ABRK, ಆಯುಷ್ಮಾನ್ ಭಾರತ್, and other types of insurances, private insurances, ESI. Then we have our Yenepoya Arogya card, which gives a lot of benefits. Okay, testiಗಳಿಗೆ, ಪ್ರೊಸೀಜರಿಗೆ, ಅಡ್ಮಿಷನ್, ಸರ್ಜರಿ, all these things we have special package for all this. ಈ ಸ್ಕೀಮಲ್ಲಿ ಬರುವಾಗ ಆರೋಗ್ಯ ಕಾರ್ಡ್ ತಗೊಳ್ಳುವಾಗ ಆಗ್ತದೆ ಅದರಲ್ಲಿ. Then we have infertility and IVF and andrology center we have. ಎಸ್ ಡಾಕ್ಟರ್, ಈಗ ಕೋವಿಡ್ ಟೈಮಲ್ಲಿ ಪೇಷಂಟ್ಸ್ಗಳಿಗೆ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ಸೊ ಅವರಿಗೆ ಏನಾದರೂ ಫೆಸಿಲಿಟೀಸ್ ಏನಾದರೂ ಇದೆಯಾ ಅಂತ ಹೇಳಿ? ಈಗ ದ ವೇ ದ ಟೆಕ್ನಾಲಜಿ ಹ್ಯಾಸ್ ಇನ್ಕ್ರೀಸ್ಡ್ ಆ್ಯಂಡ್ ಇದಂತ ಹೇಳಿದ್ರೆ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಪೇಷಂಟ್ಸ್ ರೋಗಿಗಳು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಡಾಕ್ಟ್ರುಗಳನ್ನು ಮೀಟಾಗಿ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿಸಿ ಈ ಥರ ಇದಿತ್ತು. ನಾವು ವಾಟ್ ವಿ ಆರ್ ಡೂಯಿಂಗ್ ಈಸ್ ಐದರ್ ಹಾಸ್ಪಿಟಲ್ ಅಟ್ ಯುವರ್ ಡೋರ್ ಸ್ಟೆಪ್ಸ್ ಅಂತ ಹೇಳಿದ್ರೆ ವಿ ಹ್ಯಾವ್ ಮೊಬೈಲ್ ವ್ಯಾನ್ಸ್ ವಿಚ್ ಕ್ಯಾನ್ ಸ್ಕ್ರೀನ್ ಪೇಷಂಟ್ಸ್, ಪ್ಲಸ್ ವಿ ಹ್ಯಾವ್ ಟೆಲಿಮೆಡಿಸಿನ್ ಸರ್ವಿಸಸ್. ಈಗ ಏನಂತೇಳಿದ್ರೆ ಎಷ್ಟೋ ಸಲ ಹಾಸ್ಪಿಟ್ಲಿಗೆ ಬಂದ ಕೂಡಲೇ, ಈಗ ನೀವು ಪೇಷಂಟಾಗಿ ಬಂದ ಕೂಡಲೇ ಡಾಕ್ಟ್ರ್ ಹತ್ರ ಒಂದು 10 ನಿಮಿಷ 15 ನಿಮಿಷ ಮಾತಾಡಿದ ಕೂಡಲೇ ಎಷ್ಟೋ ಮರ್ತೋಗ್ತದೆ, ಏನು ಕೇಳಬೇಕು ಅಥವಾ ಮಾತ್ರೆಗಳ ಬಗ್ಗೆ ಏನಾದರೂ ಡೌಟ್ ಇರ್ಬೋದು. ಅದಕ್ಕೆ ವಾಟ್ ವಿ ಹ್ಯಾವ್ ಡೆವಲಪ್ಡ್ ಈಸ್ ಟೆಲಿಮೆಡಿಸಿನ್ ಸರ್ವಿಸ್ ಅಂತೇಳಿ ಡೆಡಿಕೇಟೆಡ್ ಆಗಿ ಎನಿ ಟೈಮ್ ದೇ ಕ್ಯಾನ್ ಟೇಕ್ ಎನ್ ಅಪಾಯಿಂಟ್ಮೆಂಟ್. ದೇರ್ ಇಸ್ ಅ ನಂಬರ್, ದೇ ಕ್ಯಾನ್ ಟೇಕ್ ಎನ್ ಅಪಾಯಿಂಟ್ಮೆಂಟ್. ಯಾವ ಡಾಕ್ಟ್ರ್ ಹತ್ರ ಅವ್ರು ಮಾತಾಡಿಸಿದ್ರು ಅಥವಾ ಕನ್ಸಲ್ಟೇಷನ್ ಮಾಡಿದ್ರು ಆ ಡಾಕ್ಟ್ರ್ ಅವೈಲಬಿಲಿಟಿ ಪ್ರಕಾರ they'll give an appointment. You can do a video call and or a audio call, and nominal charge alli they'll send you the prescription, and ನೀವು ನಿಮ್ಮ ಯಾವುದೇ ಡೌಟ್ ಇದ್ದರೂ ಕೂಡ ಇದರಲ್ಲಿ ಸಾಲ್ವ್ ಮಾಡ್ಕೊಳ್ಬೋದು. ಸೆಕೆಂಡ್ ಥಿಂಗ್ ಇಸ್ ಪ್ರಯಾರಿಟಿ ಕ್ಲಿನಿಕ್. ಈಗ ನಮಗೆ ಹೇಗಂತ ಹೇಳಿದ್ರೆ ಬೆಳಿಗ್ಗೆ ಬರಲಿಕ್ಕೆ ಆಗೋದಿಲ್ಲ ಅಥವಾ ಸಾಯಂಕಾಲ ಬರಲಿಕ್ಕೆ ಆಗೋದಿಲ್ಲ, ಅಥವಾ ದೆರ್ ವಿಲ್ ಬಿ ಟೈಮಿಂಗ್ಸ್. ಡಾಕ್ಟ್ರ್ ಇದ್ದ ದಿನ ಪೇಷಂಟಿಗೆ ಬರಲಿಕ್ಕೆ ಆಗೋದಿಲ್ಲ, ಪೇಷಂಟ್ ಇದ್ದ ದಿನ ಡಾಕ್ಟ್ರ್ ಪ್ರಾಬಬ್ಲಿ ಇರಲಿಕ್ಕಿಲ್ಲ. ಸೊ ವಾಟ್ ವಿ ಹ್ಯಾವ್ ಡನ್ ಈಸ್ ಪ್ರಯಾರಿಟಿ ಕ್ಲಿನಿಕ್ಸ್ ಅಂತೇಳಿ. ಈಗ ನಿಮ್ಗೆ ಇದೇ ಡಾಕ್ಟ್ರ್ ನೋಡ್ಬೇಕಂತ ಹೇಳಿದ್ರೆ ಪೇಷಂಟ್ ಕ್ಯಾನ್ ಎನಿ ಟೈಮ್ ಕಮ್ ಆ್ಯಂಡ್ ರಿಕ್ವೆಸ್ಟ್ ಫಾರ್ ಎನಿ ಡಾಕ್ಟ್ರ್, ಆ್ಯಂಡ್ ದೇ ವಿಲ್ ಹ್ಯಾವ್ ಅ ಪ್ರಯಾರಿಟಿ ಬೇಸಿಸ್ ಟ್ರೀಟ್ಮೆಂಟ್. ಸಿಮಿಲರ್ಲಿ ಫೆಸಿಲಿಟೀಸ್ ಫಾರ್ ಡಯಾಲಿಸಿಸ್ ಇರಲಿ, ಅಪಾಯಿಂಟ್ಮೆಂಟ್ ಬೇಸ್ಡ್ ಇದು, ಆ್ಯಂಡ್ ಟು ಮೀಟ್ ದ ಡಾಕ್ಟ್ರ್. ಈಗ ನಾವು ಕೂಡ ಹಲವಾರು ಪ್ರಾಬ್ಲಮ್ಸ್ ಇರ್ತದೆ, ಅಂದರೆ ರಿಜಿಸ್ಟ್ರೇಷನ್ ಇದರಲ್ಲಿ ಆಲ್ ಟು ಬೈಪಾಸ್ ಆಲ್ ದಿಸ್ ಥಿಂಗ್ಸ್ ವಿ ಹ್ಯಾವ್ ಸ್ಪೆಷಲೈಸ್ಡ್ ಪೀಪಲ್ ಫಾರ್ ದ್ಯಾಟ್. So these are the few of the facilities what our hospital is giving. That means
the patient should have a hassle-free process in the hospital. ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಎಲ್ಲರೂ ಹೆದರ್ತಾರೆ, ಅಯ್ಯೋ ಹಾಸ್ಪಿಟ್ಲಿಗೆ ಹೋಗೋದಾ ಅಂತೇಳಿ. ಸೊ ಕೋವಿಡ್ ಟೈಮಲ್ಲಿ ಅದು ಕೋವಿಡ್ ಟೈಮಲ್ಲಿ ನಮಗೆ ಹಾಸ್ಪಿಟ್ಲೇ ಬೇಡ ಅಂತ ಎಷ್ಟೋ ಇದಾಗಿದೆ. ಪಾಪ ಕೋವಿಡ್ ಮೊದಲು ನಾರ್ಮಲ್ ಆಗಿದ್ರು, ಕೋವಿಡ್ ಆದ ನಂತರ ಕಂಪ್ಲೀಟ್ ಕಿಡ್ನಿ ಫೇಲ್ ಆಗಿ ಬಂದವರು. ಸೊ ಇದಕ್ಕೋಸ್ಕರ ನೀವು ಮನೆಯಲ್ಲೇ ಇದ್ದು ರೆಗ್ಯುಲರ್ ಆಗಿ ಟೆಸ್ಟ್ಸ್ ಕೂಡ ನಮ್ಗೊಂದು ಫೋನ್ ಮಾಡಿದ್ರೆ ಸಾಕು. ಮಂಗಳೂರೆಲ್ಲ ಆದರೆ ಒಂದು ಫೋನ್ ಮಾಡಿದ್ರೆ, ಈವನ್ ವಿ ಹ್ಯಾವ್ ಪೆರಿಫರಲ್ ಸೆಂಟರ್ಸ್. ನಾವು ಹಲವಾರು ಕಡೆಯಲ್ಲಿ ನಮ್ಮ ಸಣ್ಣ ಸಣ್ಣ ಪೆರಿಫರಲ್ ಸೆಂಟರ್ಸ್ನ ನಾವು ಇದು ಮಾಡಿದ್ವಿ. ಈಗ ಶಿವಮೊಗ್ಗ, ದಾವಣಗೆರೆ, ನಮ್ಗೆ ಅಲ್ಲಿಂದ ಪೇಷಂಟ್ಸ್ಗಳಿದ್ದವರಿಗೆ ಅಲ್ಲೇ ಒಂದು ಲೋಕಲ್ ಫಿಸಿಷಿಯನ್ ಅವರ ಇದು ಮಾಡಿ ಟೆಲಿಮೆಡಿಸಿನ್ ಸರ್ವಿಸಿಂದ. ಸೊ ಅವ್ರನ್ನ ಆಲ್ಮೋಸ್ಟ್ ನಾವು ಕೂತು ಮಾತಾಡಿಸಿದಾಗೆ ಇನ್ನೊಂದು ಡಾಕ್ಟ್ರ್ ಥ್ರೂಯಿಂದ ಮಾತಾಡಿಸ್ಬೋದು. ಅವ್ರು ನೋಡಿ ಅವ್ರಿಗೆ ಏನು ಡೌಟ್ಸ್ ಇದೆ, ಹಾಸ್ಪಿಟ್ಲಿಗೆ ಬರಬೇಕಾ ಅಥವಾ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗ್ತದ, ಇಂಜೆಕ್ಷನ್ಸ್ ಆಲ್ಸೋ. ಸೊ ದಿಸ್ ಈಸ್ ಆರ್ ದ ಇನ್ನೋವೇಟಿವ್ ಥಿಂಗ್ಸ್ ಆ್ಯಂಡ್ ವಿ ಆರ್ ಡೆವಲಪಿಂಗ್ ಆ್ಯಂಡ್ ವಿ ಆರ್ ಆಲ್ಸೋ ಇಂಪ್ರೂವಿಂಗ್ ವಿತ್ ದ್ಯಾಟ್. ನಮಗೂ ಕಲೀಲಿಕ್ಕೆ ತುಂಬ ಇದರಲ್ಲಿದೆ. ಆ್ಯಂಡ್ ಇಟ್ ಬ್ರಿಂಗ್ಸ್ ಡೌನ್ ದ ನಂಬರ್ ಆಫ್ ಪೇಷಂಟ್ಸ್ ಕಮಿಂಗ್ ಟು ದ ಹಾಸ್ಪಿಟಲ್. ಮನೆಯಲ್ಲೇ ಇದ್ದು ನೀವು ಟ್ರೀಟ್ಮೆಂಟ್ನ ತೊಗೊಳ್ಬೋದು. ಸೊ ದಿಸ್ ಆಲ್ಸೋ ಈಸ್ ಒನ್ ಆಫ್ ದ ಫೆಸಿಲಿಟಿ ಆ್ಯಂಡ್ ವಿ ಆರ್ ಮೋರ್ ಅಗ್ರೆಸಿವ್ಲಿ ಪ್ರಮೋಟಿಂಗ್ ಸಚ್ ಕೈಂಡ್ ಆಫ್ ಸರ್ವಿಸಸ್. ಎಸ್ ಡಾಕ್ಟರ್, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಬೇಕು ಅಂತ? ನಮ್ಮ ಕಿಡ್ನಿ ಹೆಲ್ತ್ ಆರ್ ಕಿಡ್ನಿಯನ್ನು ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಮೇಯ್ನ್ಲಿ ಕಿಡ್ನಿ ಡಿಸೀಸ್ ರೋಗ ಬಂದು ಆಮೇಲೆ ಕೈ ಸುಟ್ಕೊಳ್ಳೋದಕ್ಕಿಂತ ಮೊದಲು ಫಸ್ಟ್ ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್. ಅಂದರೆ ಕಿಡ್ನಿ ಡಿಸೀಸ್ ಬರೋ ಮೊದಲು ಚೆನ್ನಾಗಿ ನೀರು ಕುಡಿದು, ಒಳ್ಳೆ ಗುಡ್ ಫುಡ್, ಹೆಲ್ತಿ ಫುಡ್, ಅದಾದ ನಂತರ ಗುಡ್ ಎಕ್ಸಸೈಸ್, ಲೀವ್ ಟೊಬ್ಯಾಕೊ, ಲೀವ್ ಸ್ಮೋಕಿಂಗ್, ಲೀವ್ ಆಲ್ಕೋಹಾಲ್, ಈ ಥರ ಹೆಲ್ತಿ ಲೈಫ್ ಸ್ಟೈಲ್ನ ತೊಗೊಳ್ಳಿ. ಪ್ಲಸ್ ಹ್ಯಾವ್ ಅ ರೆಗ್ಯುಲರ್ ಚೆಕಪ್. ಈಗ ಶುಗರ್, ಬಿ ಪಿ ಇದ್ದವರಿಗೆ ವರ್ಷಕ್ಕೊಮ್ಮೆ ಅಥವಾ ಅವರೇ ಮದ್ದು, ಈಗ ನಮ್ಮ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾವುದೇ ಫಾರ್ಮಸಿಗೆ ಹೋಗಿ ಕೊಟ್ಟರೆ ಹಳೆ ಪ್ರಿಸ್ಕ್ರಿಪ್ಷನಲ್ಲೇ ಮದ್ದುಗಳನ್ನು ಕೊಡ್ತಾರೆ ಅಥವಾ ಅವರೇ ಡಾಕ್ಟ್ರುಗಳಾಗಿ ಇದು ಮಾಡ್ತಾರೆ. ಡೋಂಟ್ ಸೆಲ್ಫ್ ಮೆಡಿಕೇಟ್ ಆರ್ ಡೋಂಟ್ ವಿದೌಟ್ ಪ್ರಿಸ್ಕ್ರಿಪ್ಷನ್ ಡೋಂಟ್ ಟೇಕ್ ಎನಿ ಮೆಡಿಸಿನ್ಸ್, ಸ್ಪೆಷಲಿ ಪೇಯ್ನ್ ಕಿಲ್ಲರ್ಸ್. ಐ ಸಿ ಮೆನಿ ಆಫ್ ದೆಮ್ ತಲೆನೋವು, ಆದ ನೋವು ಅಂತೇಳಿ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ತಾನೆ ಇರ್ತಾರೆ. ಸೊ ದ್ಯಾಟ್ ಮೈಟ್ ಕಾಸ್, ಈಗ ಸಣ್ಣ ಇದರಿಂದ ಯು ಮೇ ಹ್ಯಾವ್ ಟು ಪೇ ಪ್ರೈಸ್ ಆ್ಯಂಡ್ 2 ಕಿಡ್ನಿ ಫೇಲ್ ಆಗೋ ಲಕ್ಷಣಗಳಿರ್ತವೆ. ಸೊ ಶುಗರ್, ಬಿ ಪಿ, ಪೇಯ್ನ್ ಕಿಲ್ಲರ್ಸ್ ಇವೆಲ್ಲ ನಿಮ್ಮದೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಬೇಡಿ. ಹ್ಯಾವ್ ಅ ರೆಗ್ಯುಲರ್ ಚೆಕಪ್ ವಿತ್ ಯುವರ್ ಡಾಕ್ಟರ್. ಗೋ ಆ್ಯಂಡ್ ಮೀಟ್ ದೆಮ್ ರೆಗ್ಯುಲರ್ಲಿ. ಅದಾದ ನಂತರ ಕಿಡ್ನಿ ಡಿಸೀಸ್ ಬಂದರೆ ಹೆದರಬೇಕಂತ ಅವಶ್ಯಕತೆ ಇಲ್ಲ. ಈಗ ಎಲ್ಲದಕ್ಕೂ ಮೆಡಿಸಿನ್ಸ್ ಇದ್ದಾವೆ. ಪ್ಲಸ್ ದೆರ್ ಈಸ್ ಅ ಗುಡ್ ಟ್ರೀಟ್ಮೆಂಟ್. ಡಯಾಲಿಸಿಸ್ ಇರಲಿ, ಆ್ಯಕ್ಚುಲಿ ಮೊದಲು ಡಯಾಲಿಸಿಸ್ ಕಾಸ್ಟ್ ಎಲ್ಲ ತುಂಬ ಜಾಸ್ತಿ ಇರ್ತಿತ್ತು. ಈಗ ಗೌರ್ಮೆಂಟ್ ಹ್ಯಾಸ್ ಮೇಡ್ ಅವೈಲೇಬಲ್ ಡಯಾಲಿಸಿಸ್ ಈವನ್ ಇನ್ ತಾಲೂಕು ಪ್ಲೇಸಸ್ ಆ್ಯಂಡ್ ಫ್ರೀಯಾಗೆ ಮಾಡ್ತಾಯಿದ್ದಾರೆ. ಆ್ಯಂಡ್ ದ ಫೆಸಿಲಿಟೀಸ್ ಹ್ಯಾವ್ ಕಮ್ ಡೌನ್, ಮೀನ್ಸ್ ಹ್ಯಾಸ್ ಇನ್ಕ್ರೀಸ್ ಸೋ ಮಚ್, ದ ಕಾಸ್ಟ್ ಹ್ಯಾಸ್ ಕಮ್ ಡೌನ್ ವೆರಿ ಮಚ್. ಅದಾದ ನಂತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟಿಗಳು ಕೂಡ ಇದ್ದಾವೆ. ಇಮ್ಯುನೋಸಪ್ರೆಸಿವ್ ಡ್ರಗ್ಸ್ ಟ್ರೀಟ್ಮೆಂಟ್ ಕಾಸ್ಟ್ ಆಲ್ಸೋ ಹ್ಯಾಸ್ ಕಮ್ ಡೌನ್ ವೆರಿ ಮಚ್. ಫೆಸಿಲಿಟಿಗಳು ಮೊದಲು ಬರೀ ಬೆಂಗಳೂರು ಅಥವಾ ಮೆಟ್ರೋ ಪ್ಲೇಸಸಲ್ಲಿ ಮಾತ್ರ ಇರ್ತಿತ್ತು. ಈಗ ಡಿಸ್ಟ್ರಿಕ್ಟ್, ಸೆಕೆಂಡ್ ಟೈರ್ಸ್ ಟೌನ್ಸಲ್ಲಿ ಕೂಡ ನಿಮಗೆ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟಿ ಇದೆ. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್. ಪ್ಲಸ್ ಯಾವುದೇ ರೋಗ ಬರದೇ ಇರಲಿ, 40 ಅಥವಾ 45 ವರ್ಷ ಆದ ನಂತರ ಹ್ಯಾವ್ ಅ ರೆಗ್ಯುಲರ್ ಚೆಕಪ್, ನಾಟ್ ಓನ್ಲಿ ಫಾರ್ ಕಿಡ್ನೀಸ್, ಫಾರ್ ಯುವರ್ ಜನರಲ್ ಹೆಲ್ತ್ ಆಲ್ಸೋ. ನವಡೇಸ್ ವೆರಿ ಫ್ಯೂ ಟೆಸ್ಟಲ್ಲೇ ನಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ ನಿಮ್ಗೆ ಹಾರ್ಟ್ ಡಿಸೀಸ್ ಇದೆಯಾ ಅಥವಾ ಕಿಡ್ನಿ ಡಿಸೀಸ್ ಇದೆಯಾ. ನಾನು ಮೊದಲೇ ಹೇಳಿದಾಗೆ ಬರೀ ಒಂದು ಮೂತ್ರದ ಸ್ಯಾಂಪಲ್ ಪ್ಲಸ್ ಫ್ಯೂ ಬ್ಲಡ್ ಟೆಸ್ಟ್, ಯು ಕ್ಯಾನ್ ಗೆಟ್ ಟು ನೋ ಆಲ್ ಪಾಸಿಬಲ್ ಡಿಸೀಸಸ್. ಸೊ be careful, stay strong, stay healthy, have a good lifestyle and have a regular health checkups. These are the few things I would like to say. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಕಿಡ್ನಿ ರೋಗದ ಬಗ್ಗೆ ಮತ್ತು ಅದರ ಪರಿಹಾರದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.